ಬಂಧುಗಳೇ, ತುಳುವೆರಿಕ್ಕಲು ಈ ಸಂಸ್ಥೆಯ 20 ಆಚರಣೆ ವರ್ಷದ ಪೊರ್ಲಕಂಠದಲ್ಲಿ ಈ ಕಾರ್ಯಕ್ರಮ ಉದೀಪನ ಮಾಡ್ತಿನಂಚಿನ ಡಾಕ್ಟರ್ ಕೆ ರಾಧಾಕೃಷ್ಣ ಅದಿರಟ್ಟು ಪಾತ್ರ ಬಂಡವರು ಬಂದು ಕೇಳಂದಿಲ್ಲ. ಐಕ್ಕದುಂಬ ಪಾತ್ರೆಗಳನ್ನು ಪಂದಾಗ ಸೂಚನೆ ಬರ್ತದೆ. ಈ ಸಂಪನ್ನವಾಗಿ ವೇದಿಕೆದ ಒಂದು ಮುಖ್ಯ ಬಿಂಬ ನಮ್ಮ ಸಂತೋಷ ಆಗ್ತದೆ, ನ್ಯಾಯಮೂರ್ತಿ ಸಂತೋಷ ಆಗ್ತದೆ. ಒಂದು ಜನಮಾನಸಟ್ಟು ಇಡೀ ದೇಶಕ್ಕೆ ಒಂದು ರೀತಿತ ಗೊಂದಲದ ವಾತಾವರಣ ಪುನಗ ಈ ದೇಶದ ಭ್ರಷ್ಟ ವಾತಾವರಣ ಬದುಕು ನಾವು ಸರಿ ಅವನಂತ ಸುಮಾರು ಜನಕ್ಕೆ ಸಂಶಯಗಳು ಬಂದಾಗ ಈ ದೇಶದ 99.99% ಮಂದಿ ಎಡ್ಡೆನ್ನಾಕ್ಲು ಇಪ್ಪನಾಗ ಅಕ್ಲೆ ಮನಸ್ಸಿಗೆ ಒಂದು ಜ್ಯೋತಿನ ಬದುಕದ ಬಗ್ಗೆ ಒಂದು ವಿಶ್ವಾಸದ ದೇಶ ಭಾರತ ಜ್ಯೋತಿನ ಪುಟ್ಟಾಯಿನಾಡು ನಮ್ಮಾರು ಸಂತೋಷ ಇದೆ. ಇಡೀ ದೇಶಕ್ಕೆ ಒಂದು ಲೋಕಾಯುಕ್ತದ ಘನತೆ ಹೆಂಚಿನ ಮತ್ತು ತೋಜಾಯಿನಾಡು ಆ ರಾಯ್ಬುಕ್ಕದೆ ಲೋಕಾಯುಕ್ತದ ಘನತೆಗೆ ಒಂಚೂರು ಕಪ್ಪು ಬಣ್ಣ ಬತ್ತಂಗಿಲ್ಲ. ಆ ಕಪ್ಪು ಬಣ್ಣ ಹೆಚ್ಚು ದಿನ ಒರಿಯಂದ ನಾವು ಪೂರ ಜ್ಞಾಪಕ ಟಿಪ್ಪುನ ಬುಧರು ಸಂತೋಷ ಒಂದು ಮಾದರಿ ಒಂದು ಬೆಂಚ್ ಮಾರ್ಕ್. ಉದಯ ಧರ್ಮಸ್ಥಳ ಒಂಜಿ ವಿನಯವಂತ ವಿನಯ ಸಂಪನ್ನವಾಯಿನ ಒಂಜಿ ವ್ಯಕ್ತಿತ್ವ. ತುಳು ಭಾಷೆದ ಬಿತ್ತು ತುಳು ಶಾಲೆಗಳ ಕಲ್ಪಾವಣೆ ಮಾಡ್ತು ಒಂಜಿ ಆ ಮಾಲ್ತನ ಹೋರಾಟ ಅವಿರತ ನಿರಂತರ. ಎಂಕಳ ಇಲ್ಲಡಿದ ಮಗಳು ವಿಜಯಲಕ್ಷ್ಮಿ ಶಿವರು ಅಯ್ಯಯ್ಯ ಎಂಚ ಪರ್ಲಾಂಡ್ ಬಂಡರಿಗೆ ಆರ್ನ ಒಂಜಿ ಧೀಮಂತಿಗೆ ಆರ್ನ ಒಂಜಿ ಧೈರ್ಯ ಉಂಡತ್ತ. ನಾನು ಏತೋ ಸಂತಿ ಕೇಳ್ತಾರಡ ಮೆಚ್ಚಬೇಕು ನಿಮ್ಮ ಧೈರ್ಯವನ್ನು. ಸುಮಾರು ಜನಕ್ಕೂ ಆ ಧೈರ್ಯ ಪೂಜೆ. ವಿಲಾಸ್ ನಾಯಕ್ an excellent ಕುಂಚ ಕಲಾವಿದ. ಗಿರೀಶ್ ರಾವ್ ಜೋಗಿ ಉಳ್ಳರತ್ತ. ಗಿರೀಶ್ ರಾವ್ 10 ವಾರ ಉದಯವಾಣಿ ಜೋಗಿ ಆಗ ರಂಚನೆ ಪರಿಚಯ ಮಾಡಿಕೊಡ್ರು. ಅವ್ರು ಬರೆದಂತಹ ಸಣ್ಣ ಕಥೆಗಳಾಗಲಿ, ಅವ್ರು ಬರೆದಂತಹ ಸಾಹಿತ್ಯವಾಗಲಿ, ಉದಯವಾಣಿಯಲ್ಲಿ ಅವರು ಬರುವಂತಹ ಕಾಲಮ್ಗಳಾಗಿ ಉಳಿಯದೆ ಆ ಕಾಲಮ್ಗಳಲ್ಲಿ ಒಂದು ಸಾಹಿತ್ಯದ ಸ್ಪರ್ಶ. ಜಯಂತ್ ರಾವ್ ನನ್ನ ವಿದ್ಯಾರ್ಥಿ, ಜಯಂತ್ ರಾವ್ ಮಗಳು ನನ್ನ ವಿದ್ಯಾರ್ಥಿ. KR ನಡಿಗರು ಒಂದು ಸತತವಾದಂತಹ ನಿರಂತರವಾದಂತಹ ಒಂದು ರೆಸ್ಟ್ಲೆಸ್ ಪರ್ಸನಾಲಿಟಿ. When I say restless, he takes restless, doesn't take rest. ಇಂಚಿನ ಒಂದು ಜಾಕೆಟ್ ವೇದಿಕತ ನಿಂಬಲಕ್ಕುಳ್ಳಿದ್ದಾರೆ. ಎಂಕಲ್ನ ಯಜ್ಞನ್ನೇ ಒಳ್ಳೆಯರು, ರಮನಾಥ್ ಭಟ್ರು ಒಳ್ಳೆಯರು, ಎಂಕಲ್ನ ಊರನ್ನು ಸುಳ್ಯನು ಒಂದು ಮಾಂತ್ರಿಕತೆ ಮಿತ್ತುಕೊಂಡ ಕುರಿಂಜಿತ ಎನ್ನ ಫ್ರೆಂಡ್ಸ್ ಒಳ್ಳೆಯರು. ಶಿವರಾಮ್ ಇರಲ್ಲ, ಮನಮೋಹನ್ಲ, DV ಶಿವರಾಮಣ್ಣ ಒಳ್ಳೆಯರು. ತುಳುವೆರಂಕುಲೆ ಮಾತ ತುಳು ಬಂದು ದಿಕ್ಕಲು ಉಳ್ಳರು. ಇಕ್ಳಿಗೆ ನಮಸ್ಕಾರ. ನಮ್ಮ ತುಳು ಉಂಡತ್ತ 16 ಭಾಗದ ತುಳು ಉಂಟು. There are 12 ತುಳುಸ್, not 1 ತುಳು. ಉಡುಪಿ ಸೀಮೆದ ತುಳು, ಪಡಬಿದ್ರೆ ಸೀಮೆದ ತುಳು, ವಿಟ್ಲ ಕೊಂಬಳ ಸೀಮೆದ ತುಳು. ಈ ಮೂಜಿ ಪ್ರದೇಶದ ತುಳುಟ್ಟು ಮೂಜಿ ಭಾಗಟ್ಟು ಬ್ರಾಣೇರ್ ಪಾತ್ರೆನ ತುಳುಕುಳಂಜಿ ಬೇತೆ. ವಿಟ್ಲ ಕೊಂಬಳದ ಬ್ರಾಣೇರ್ ಪಾತ್ರೆನ ತುಳುಕುಲ ಉಡುಪಿ ಸೀಮೆದ ತುಳುಕುಲ ಭಾರಿ ವ್ಯತ್ಯಾಸ ಬಂಡ, ಭಾರಿ ವ್ಯತ್ಯಾಸ ಒಂದು. ಒಂಜಿ ಕಡೆ ಸಕಾರ ಅಂತ ಬರ್ಕೊಂಡು ಸಾ ಬರ್ಕೊಂಡು ಬುಕ್ಕೊಂಜಿ ದಿಕ್ಕಡು ತಾ ಬರ್ಕೊಂಡು ಪಡಬಿದ್ರದ ತುಳುಬೇದ. ಉಡುಪಿ ತಾಕಲೆ ಇವು ಒಂಜಿ ನಾಗಾರಾಧನೆ ಜಾಸ್ತಿ. ನಾಗಾರಾಧನೆ ತಾ ಒಂಜಿ ತಿನ್ನ
ಒಂದು ಗೂಢ ನಾಗಾರಾಧನೆ ಕ್ರಮ ಪಡುಬಿದ್ದಿರ್ತಾಗ್ಲಿಗೆ ನಮ್ಮ ವಿಟ್ಲ ಕುಂಬಳದಾಗಲೇ ಭೂತಾರಾದಂಥ ಕ್ರಮ ಜಾಸ್ತಿ. ಈ ಮೂಜಿ ತುಳು ಅಂತ ಮೂಜಿ ಆಯ್ನ ಈ ಪದವನ್ನು ಉಪಯೋಗಿಸೋದು ಸರಿ ಹೋಗೋದಿಲ್ಲ. ಸಮಸ್ತ ಸಮಾಜದ ಜನ ಮಾತನಾಡುವಂಥ ತುಳುಗಳು. ನಾನು ಸಮಸ್ತ ಸಮಾಜ ಅಂತ ಹೇಳ್ತೀನಿ. ಅದಕ್ಕೆ ಬ್ರಾಹ್ಮಣೇತರು ಅಂತ ಹೇಳೋದು ತಪ್ಪು ಮತ್ತು ಅವಮಾನ. ಸಮಸ್ತ ಸಮಾಜದ ಜನ ಮಾತನಾಡುವಂಥ ತುಳು 3. ಅದರ ಜೊತೆಗೆ ನಮ್ಮ ದಲಿತ ಸ್ನೇಹಿತರು, ದಲಿತ ಬಂಧುಗಳು, ದಲಿತ ಸಹೋದರರು ಮಾತನಾಡುವಂಥದ್ದು 3 ತುಳು. ಮಧ್ಯಕ್ಕೆ ಬ್ಯಾರಿ ತುಳುವು ಬಂದ್ಬಿಟ್ಟಿದೆ, ಬ್ಯಾರಿಗಳು ಮಾತಾಡುವಂಥ ತುಳು. ಸೊ ಈ 12-13 ತುಳು ಪ್ರಭೇದಗಳು ನಮ್ಮಲ್ಲಿದೆ. 12-13 ಆಹಾರ ಪ್ರಭೇದಗಳಿದೆ. ಮಜ್ಜಿಗೆ ಹುಳಿ ಉಡುಪಿಯಲ್ಲಿ ಮಾಡೋದು ಬೇರೆ, ಮಜ್ಜಿಗೆ ಹುಳಿ ವಿಟ್ಲದಲ್ಲಿ ಮಾಡೋದು ಬೇರೆ. ನಾವು ಕೊದ್ದೆಲು ಮಾಡ್ತೇವೆ, ಕೊದ್ದೆಲು ಅಂತ ಹೇಳ್ತೀವಿ, ಅದಕ್ಕೆ ಬೋಳು ಕೊದ್ದೆಲು ಅಂತ ಹೇಳ್ತೇವೆ ನಾವು. ವಿಟ್ಲ ಕುಂಬಳೆ ಸೀಮೆಯವರಿಗೆ ಬಂಟ ಸಮಾಜದ ಪ್ರಭಾವ ಜಾಸ್ತಿ, ಪಡುಬಿದ್ರೆ ಸೀಮೆಯವರಿಗೆ ಬಿಲ್ಲುವ ಸಮಾಜದ ಪ್ರಭಾವ ಜಾಸ್ತಿ, ಉಡುಪಿ ಸೀಮೆಯವರಿಗೆ ಮೊಗವೀರ ಸಮಾಜದ ಪ್ರಭಾವ ಜಾಸ್ತಿ. ಸಂಸ್ಕೃತಿಯಲ್ಲೂ ಮದುವೆ ಆಚರಣೆಗಳನ್ನು, ಬ್ರಾಹ್ಮಣ ಮದುವೆಯ ಆಚರಣೆಗಳಲ್ಲೂ ಕೂಡ ಈ 3 ಸಮಾಜದ ಜನಪದೀಯ ಆಚರಣೆಗಳನ್ನು ನಾವು ಕಾಣ್ತೇವೆ. ಈ 3ರಲ್ಲಿ ಈಗ ಈ ತುಳು ಅನ್ನುವಂಥದ್ದು ಅತ್ಯಂತ ಸಂಪನ್ನವಾದಂತಹ ಒಂದು ಸಂಸ್ಕೃತಿಯ ಬೀಡು. ನಮಗೆ ಬೇರೆ ದಾರಿಯೇ ಇಲ್ಲ. ಒಂದು ಕಡೆ ಹೋದರೆ ಕಡಲು, ನಾವೊಂದು ಕಡಲು ಜಿಗಿಲೇಬೇಕು. 32 ಮೈಲಿ ಆಗಲ್ಲ, ಜಾಸ್ತಿ ಅಂದರೆ ಸುಮಾರು 100-120 ಮೈಲಿ ಉದ್ದದ ಈ ಪ್ರದೇಶದಲ್ಲಿ ಪರಶುರಾಮ ಸೃಷ್ಟಿಯಲ್ಲಿ ಕೃಷಿ ಸಂಸ್ಕೃತಿ ಆರಂಭವಾದಲ್ಲಿ, ಕೊಡಲಿ ಸಂಸ್ಕೃತಿ ಆರಂಭವಾದಲ್ಲಿ, ಅರಣ್ಯ ಸಂಸ್ಕೃತಿಯಿಂದ ಬಯಲು ಸಂಸ್ಕೃತಿಗೆ ಹೊರಳಾಡಿದ್ದಲ್ಲಿ ನಾವು ನಮ್ಮಲ್ಲಿ 3 ಸಂಸ್ಕೃತಿಗಳು: ಬಯಲು ಸಂಸ್ಕೃತಿ, ಅರಣ್ಯ ಸಂಸ್ಕೃತಿ, ಕರಾವಳಿ ಸಂಸ್ಕೃತಿ. ಕರಾವಳಿ ಸಂಸ್ಕೃತಿ ಒಂದು, ಬಯಲು ಸಂಸ್ಕೃತಿ ಒಂದು, ಅರಣ್ಯ ಸಂಸ್ಕೃತಿ ಒಂದು. ಈ ಅರಣ್ಯ ಸಂಸ್ಕೃತಿ ಯಾರು ಕ್ಷಮಿಸಬೇಕು, ಪಿನಾಕವಾಣಿ ಅವರು ಕೂಡ, ಈ ಬಯಲು ಸಂಸ್ಕೃತಿಯ ಜನ ಬಯಲಾಗೋದೇ ಇಲ್ಲ. ಕರಾವಳಿ ಸಂಸ್ಕೃತಿಯ ಜನ ಇದ್ದಾರಲ್ಲ ಮತ್ತು ಅರಣ್ಯ ಸಂಸ್ಕೃತಿಯ ಜನರಲ್ಲಿ ಸತ್ಯದ ಬಗ್ಗೆ ಕಮಿಟ್ಮೆಂಟ್ ಜಾಸ್ತಿ. ಸತ್ಯದ ಬಗ್ಗೆ ಅಂದ್ರೆ ಸತ್ಯ ಹೇಳ್ತೀವಿ ಅಂತಲ್ಲ, ಸತ್ಯದ ಬಗ್ಗೆ ಕಮಿಟ್ಮೆಂಟ್. ಅದಕ್ಕೆ ನಾವು ನಮ್ಮ ಕರಾವಳಿಯಲ್ಲಿ ಸತ್ಯಾರಾಧನೆಯನ್ನು ಮಾಡ್ತೀವಿ. ಕೋಟಿ ಚೆನ್ನೈರು ಸತ್ಯದ ಮಕ್ಕಳು, ಸತ್ಯದ ಮಕ್ಕಳು. ಸತ್ಯ ನಮ್ಮೆಲ್ಲ ದೈವ ದೇವರುಗಳ ಭೂತದ ಕೋಲಗಳಿದೆಯಲ್ಲ, ಅಲ್ಲಿ ಆಗುವಂಥ ಲೋಕ ಅದಾಲತ್ ಇದೆಯಲ್ಲ, ಆ ಜಸ್ಟಿಸ್ ಸಿಸ್ಟಮ್. ಒಂದು ಉದಾಹರಣೆ ಹೇಳಿ ನಾನು ಮಾತು ಮುಗಿಸ್ಬಿಡ್ತೇನೆ. ನಾನು ಸುಮಾರು 40 ವರ್ಷದಿಂದ ನಮ್ಮ ವಿಷ್ಣುಮೂರ್ತಿ ಭೂತದ ಕೋಲಕ್ಕೆ ಹೋಗಿರಲಿಲ್ಲ ನಮ್ಮ ಊರಿನಲ್ಲಿ. ಈ ವರ್ಷ ಹೋದೆ. ಅಲ್ಲಿ ಹೋದಾಗ ಭೂತದ ಮುಂದೆ ನಾನು ಅಂದ್ಕೊಂಡಿದ್ದೆ ಎಲ್ಲ ಬಿಕಾಸ್ ಆಫ್ ಎಜುಕೇಶನ್ ಶಿಕ್ಷಣದಿಂದಾಗಿ ಎಲ್ಲ ಈ ಪರಂಪರೆ ನಾಶ ಆಗಿ ಹೋಗ್ಬಿಡುತ್ತದೆ ಅಂತ ಅಂದ್ಕೊಂಡಿದ್ದೆ. ದೇರ್ಮ ಅಂತ ಹೇಳುವವನು ನಾನು ಚಿಕ್ಕ ಮಗುವಾಗಿದ್ದಾಗ ನೋಡಿದ್ದೆ, ಅಲ್ಲಿ ವಿಷ್ಣುಮೂರ್ತಿ ಭೂತದ ಕೋಲವನ್ನು ಕಟ್ತಾ ಇದ್ದ. ಈಗ ದೇರ್ಮನ ಮೊಮ್ಮಗ ಇದ್ದಾನೆ, ಕುಂಜಿರಾಮನ್. ಈ ಕುಂಜಿರಾಮನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾನೆ, ಆಫೀಸರ್ಗೆ. ಭೂತ ಕಟ್ಟಿದ್ದಾನೆ. ಸಂಪ್ರದಾಯಬದ್ಧವಾಗೇ ಮಾಡಿದ್ದಾರೆ. ಅಲ್ಲಿ ಒಂದು ತೀರ್ಮಾನ ಅಂದ್ರೆ ಯಾರೋ ತಂದೆ ಸತ್ತು ಹೋಗಿದ್ದಾರೆ, ಆ ಸತ್ತೋಗಿರೋ ತಂದೆ ಯಾರಿಗೋ ಸಾಲ ಕೊಡ್ಬೇಕು, ಅದಕ್ಕೆ ಪತ್ರ ವ್ಯವಹಾರಗಳಿಲ್ಲ. ಅದು ತೀರ್ಮಾನಕ್ಕೆ ಬಂದಿದೆ. ಮಗ ಬಂದಿದ್ದಾನೆ, ಭೂತ ಕೇಳ್ತಾ ಇದ್ದ ಮಗನ ಹತ್ರ, ನೀನು ದುಡ್ಡು ಕೊಡ್ಬೇಕು. ಅವನು ತೀರ್ಮಾನ ಆಗ್ತಾ ಇಲ್ಲ. ಆಗ ಒಂದೇ ಒಂದು ಮಾತು ಹೇಳ್ದ ಭೂತ, ನಿನಗೆ ಶರೀರ ಎಲ್ಲಿಂದ ಬಂತು ಅಂತ ಕೇಳ್ದ. ನಿನ್ನ ಶರೀರ ಎಲ್ಲಿಂದ ಬಂತು ಅಂತ ಕೇಳ್ದ. ಆಗ ಅವನು ಸುಮ್ಮನೆ ಬೆಬ್ಬೆ ಆಗ್ಬಿಟ್ಟ. ನಿಮ್ಮ ಶರೀರ ನಿಮ್ಮ ತಂದೆಯಿಂದ ಬಂದದ್ದು ಅಂತ ಕೇಳ್ದ ಎಲ್ಲರಿಂದ. ಅವನೇನ್ ಹೇಳ್ಬೇಕು, ಅಲ್ಲ ಅಂತ ಹೇಳ್ತಾನ, ಸುಮ್ಮನೆ ಆಗ್ಬಿಟ್ಟ. ಆಗ ಭೂತ ಹೇಳಿತು, ನಿನ್ನ ಶರೀರ ಬಂದದ್ದನ್ನ ನೀನು ನಿಮ್ಮ ತಂದೆಯಿಂದ ಹೊತ್ಕೊಳ್ಳೋದಾದ್ರೆ ನಿಮ್ಮ ಅಪ್ಪ ಸಾಲ ತಗೊಂಡಿದ್ದಾನಲ್ಲ ಒಬ್ಬನಿಗೆ, ಅವನಿಗೆ ಕೊಡೋದು ನಿನ್ನ ಧರ್ಮ ಅಲ್ವಾ ಅಂತ ಕೇಳಿದ. ನನಗೆ ಆಶ್ಚರ್ಯ ಆಗೋಯ್ತು, ವಿಸ್ಮಯ ಆಗೋಯ್ತು. ಅದ್ರ ಜೊತೆಗೆ ಹೇಳ್ದ, ಅವರಿಗೂ ಕಳೆದು ಹೇಳ್ದ, ಬಡ್ಡಿ ಗಿಡ್ಡಿ ತಗೋಬೇಡಿ, ಹಸು ತಗೊಂಡು ಬಿಟ್ಬಿಡಿ.
ಮುಗಿದೋಯ್ತು. ಇಂಥದ್ದನ್ನ ದಕ್ಷಿಣ ಕನ್ನಡದ ಮಣ್ಣಲ್ಲಿ ನಾವು ನೋಡಿದ್ದೇವೆ. ಒಂದು ದೇವರ ಎದುರಿನಲ್ಲಿ ದರ್ಶನದ ಬಲಿ ಬಂದಾಗ ಆ ದೇವರ ಎದುರಿನಲ್ಲಿ ಆಗುವಂತ ಪಂಚಾಯತಿಗಳು, ಭೂತದ ಎದುರಿನಲ್ಲಿ ಆಗುವಂತ ಪಂಚಾಯತಿಗಳು, ತಂಬಿಲದ ಕ್ರಿಯೆಗಳು, ಸೂಟ ಇದೆಯಲ್ಲ, ಎಲೆಕ್ಟ್ರಿಸಿಟಿ ಬರೋದಕ್ಕೆ ಮುಂಚಿದ್ದಂತ ಸೂಟ, ಈ ಸೂಟೆಯ ಪ್ರಭಾವ, ದುಂದಿಯ ಪ್ರಭಾವ, ದೀಪದಿಂದ ದೀಪ ಹಚ್ಚುವಂತ ಪ್ರಭಾವ, ಬಲಿಯ ಪ್ರಭಾವ. ಬಲಿಗೆ ಬೇರೆ ಬೇರೆ ಅರ್ಥ ಕೊಡ್ತಾರೆ. ತಲೆಬಾಗುವ ಸಂಸ್ಕೃತಿ ಅದು. ತ್ಯಾಗಕ್ಕೂ ಕೂಡ ಅಹಂಕಾರ ಇರ್ಕೂಡುದು ಅನ್ನೋದನ್ನ ಬಲಿ ಅಂದ್ರೆ ಹೇಳ್ತದೆ. ತ್ಯಾಗಕ್ಕೂ ಅಹಂಕಾರ ಇರ್ಕೂಡುದು. ನಾನು ತ್ಯಾಗ ಮಾಡಿಬಿಟ್ಟಿದ್ದೀನಿ, ನಾನು ತ್ಯಾಗ ಮಾಡಿದ್ದೀನಿ ಅನ್ನುವಂಥ ಅಹಂಕಾರ ಇರಲೇ ಕೊಡುದು ಯಾರಿಗೂ. ತ್ಯಾಗ ಮಾಡೋದು ನಮ್ಮ ಕರ್ತವ್ಯ. ಅದು ಬಲಿ ಅಂದ್ರೆ ಅವನಿಗೆ ತ್ಯಾಗದ ಅಹಂಕಾರ ಇದ್ದ ಕಾರಣ ಅವನು ತಲೆಬಾಗಬೇಕಾಗುತ್ತೆ. ಅವನು ತಲೆಬಾಗದ. ಆದ್ರೆ ಆ ತ್ಯಾಗಕ್ಕಿರುವಂತ ಶಕ್ತಿ ಏನಂದ್ರೆ ದೇವರ ಒಂದು ಪಾದವನ್ನೇ ಅದು ಆಕ್ರಮಿಸಿಕೊಳ್ಳುವಂತಹ ಒಂದು ತಲೆ. ಭೂಮಿಯಷ್ಟೇ ದೊಡ್ಡ ತಲೆ ಅದು. ಒಂದು ಪಾದ ಭೂಮಿಯಲ್ಲಿ, ಒಂದು ಪಾದ ಆಕಾಶದಲ್ಲಾದ್ರೆ ಮತ್ತೊಂದು ಪಾದ ತ್ಯಾಗದ ತಲೆಯಲ್ಲಿ. ಇದೆಲ್ಲ ಸಂಕೇತಗಳು. ಈ ಸಂಕೇತಗಳನ್ನ ನಾವು ಪೂಜಿಸ್ತೇವೆ. ಹೀಗೆ ದಕ್ಷಿಣ ಕನ್ನಡ, ನಾನು ಹೇಳಿದೆ, ಆ ಕಡೆ ಕಡಲು, ಈ ಕಡೆ ಘಟ್ಟ. ಒಂದು ನಾವು ಘಟ್ಟ ಹತ್ತಿ ಬರಬೇಕು. ನಾವು ಬ್ರಾಹ್ಮಣರು ಸೌಟ್ ಇಟ್ಕೊಂಡೇ ಹುಟ್ಟಿದ್ದು. ಸೌಟ್ ಇಟ್ಕೊಂಡು ಹುಟ್ಟಿರೋ ಕಾರಣ ಹೋಟೆಲ್ ಇಂಡಸ್ಟ್ರಿಗೆ ಬಂದ್ಬಿಟ್ಟು ಈ ಕಡೆ. ಮೊಗವೀರರು ದಾಟಿದ್ರು, ಬಿಲ್ಲವರು ಬಿಲ್ ಹಿಡಿದ್ರು. ಬಂಟ್ರು ಏನೇ ಆಗಲಿ, ಆ ಸೈಲೆಂಟ್ ರೆವಲ್ಯೂಷನ್ ಅಮಂಗ್ ದಿಸ್ ಕಮ್ಯುನಿಟಿ ಇನ್ ಸೌತ್ ಕೆನರಾ, ಲ್ಯಾಂಡ್ ರಿಫಾರ್ಮ್ಸ್ ಎಲ್ಲವನ್ನು ಕಳ್ಕೊಂಡ ಜನ, ಯಾವುದೇ ಕಾನ್ಫ್ಲಿಕ್ಟ್ ಮಾಡದೆ, ಯಾವುದೇ ಕೊಲೆಗಳಾಗದೆ, ಯಾವುದೇ ಮರ್ಡರ್ಗಳಾಗದೆ ದಕ್ಷಿಣ ಕನ್ನಡದ ಜನ ನಾವು ಆ ಲ್ಯಾಂಡ್ ರಿಫಾರ್ಮ್ಸ್ ಅನ್ನ ಅರಗಿಸ್ಕೊಂಡು ಮುಂಬೈಗೆ ಹೋಗಿ ಗೆದ್ವಿ, ದುಬೈಗೆ ಹೋಗಿ ಗೆದ್ವಿ, ಅಬುದಾಬಿಗೆ ಹೋಗಿ ಗೆದ್ವಿ, ಅಮೇರಿಕಕ್ಕೆ ಹೋಗಿ ಗೆದ್ವಿ. ಅದು ದಕ್ಷಿಣ ಕನ್ನಡ ಮಣ್ಣಿನ ಸತ್ಯದ ಗುಣ. ಬೈಂದೂನಿನಿಂದ ಬದಿಯಡ್ಕದವರೆಗೆ ಸತ್ಯದ ಗುಣ. ತುಳುವೇರುಗಳು ಸಂಘದವರು, ನಮ್ಮ ಅಡಿಗರು, ಅತ್ಯಂತ ಚೈತನ್ಯಶೀಲರಾದಂತಹ ನೆವರ್ ಟಯರ್ಡ್ ಹ್ಯೂಮನ್ ಬೀಯಿಂಗ್. ಜಯಂತರಾವ್ ಮತ್ತೆಲ್ಲ ಸ್ನೇಹಿತರು ನೀವೆಲ್ಲ ಸೇರಿ ಇವತ್ತು ಅತ್ಯಂತ ಸಂತೋಷ ಸಂಗತಿ ಅಂದ್ರೆ ಆ ವಿಜಯಲಕ್ಷ್ಮಿಗೆ ಮತ್ತು ವಿಲಾಸ್ ನಾಯ್ಕಿಗೆ ಸನ್ಮಾನ ಮಾಡಿದ್ವಿ. ಉದಯ ಧರ್ಮಸ್ಥಳಕ್ಕೂ, ಯಾಕಂದ್ರೆ ಉದಯ ಧರ್ಮಸ್ಥಳವನ್ನು ರೆಕಾಗ್ನೈಸ್ ಮಾಡಿದ್ವಿ ನಾವು. ಆದ್ರೆ ಈ ಹುಡುಗರಿಗೆ, ಯುವಕರಿಗೆ ಸನ್ಮಾನ ಮಾಡಿದ್ದಿದೆಯಲ್ಲ, ಅದು ಅತ್ಯಂತ ಸಂತೋಷದ ಸಂಗತಿ. ಅದರಲ್ಲಿ ನಾನು ಭಾಗಿಯಾದದ್ದು ನನಗೆ ಒಂದು ಸಾರ್ಥಕ ಭಾವವನ್ನು ಕೊಟ್ಟಿದೆ ಅಂತ ಹೇಳ್ತಾ, ರತ್ನಾಕರವರ್ಣಿ ಹೇಳಿದ್ದು ನೋಡಿ, ಅಯ್ಯಯ್ಯ ಎಂಚ ಪರ್ಲಾಂಡ್ ಎಂದು ಬಂಡರು ತುಳುವೇರು. ತುಳುವೇರು ಎಪರ್ಲ ಅಂಚನೆ ಮಕ್ಕಳು ಎಂಚ ಪರ್ಲಾಂಡ್ ತುಳುವೇರು ಪಾತರೇನ ಎಂಚ ಪರ್ಲಾಂಡ್ ಅಂಚನೆ ಪರ್ಲಾವಡು. ನಮ್ಮ ಜೀವನ ಪರ್ಲಾವಡು. ಸುಮಾರು ಜನ ಪಂಪೇರು ತುಳು ಭಾಷೆಗೂ ಅಳಿವುಂಡು, ಕನ್ನಡ ಭಾಷೆಗೂ ಅಳಿವುಂಡು. ಹೆಂಗೆ ಗೊತ್ತುಂಡು, ಕನ್ನಡ ಭಾಷೆಗಳ ಅಳಿವಿಜ್ಜಿ, ತುಳು ಭಾಷೆಗಳ ಅಳಿವಿಜ್ಜಿ. ಆ ಭಾಷೆ ಮಟ್ಟ ನಾವು ಮಾರ್ತೆರ್ನ ಮನಸ್ಸು ತೊಳೆ ಚಿಗುರಂತ ಹೋಗ್ಬಿಟ್ಟು ಹೊಸ ಹೊಸ ಕ್ರಮಟು, ಹೊಸ ಹೊಸ ಅಭಿವ್ಯಕ್ತಿ ರೂಪಟು, ಹೊಸ ಹೊಸ ಅಭಿವ್ಯಕ್ತಿ ರೂಪದಲ್ಲಿ, ಹೊಸ ಹೊಸ ರೂಪಕ ಅಲಂಕಾರಗಳಲ್ಲಿ ಭಾಷೆ ಹೊರಬಿಡುತ್ತದೆ. ತುಳು ಭಾಷೆ ಅಂತ ಒಂದು ವಿಶಿಷ್ಟವಾದ ಭಾಷೆ. ನಮ್ಮ ಓಲು ಪೊಂಡ್ಲ ಇಂಚ ಪಾತಿರುವ ಈ ಊರುದಾರ ಅಂತ ಕೇಳುವ. ಊರು ಬಂಟ ನಮ್ಮವೇ, ಅವಳ ಊರು ಅತ್ತೆ ಅತ್ತೆ ಇದು ಊರ್ದಾರ ಬುಕ್ಕ ಕೇರಳದಿಂದ ಹೇಳ್ತೀವಿ ನಮ್ಮ ಅಕ್ಷರಗಲ್ಲದಾಗಲ್ಲ. ಊರ್ದಾರ ಬಟ್ಲ ಶಿವಮೊಗ್ಗದಾಗ್ಲೂ ಊರ್ದಾಗ್ಲತ್ತ, ಮಂಡ್ಯದಾಗ್ಲೂ ಊರ್ದಾಗ್ಲತ್ತ, ಬೆಂಗಳೂರದಾಗ್ಲೂ ಊರ್ದಾಗ್ಲತ್ತ. ನಮಗೇನವೆ ನೀವು ಊರಿನವರ ಇದು ಊರ್ದಾಗ್ಲ ಅಲ್ಲ. ಯಾಕಂದ್ರೆ ನಾವು ಊರಿದವರು, ಸಂಸ್ಕೃತಿಯ ನೆಲದಲ್ಲಿ ಊರಿದವರು. ಯಾವುದೇ ವಿಜೃಂಭೀಕೃತ ಅಮೆರಿಕನ್ ಎಂಟರ್ಟೈನ್ಮೆಂಟ್ ನಮ್ಮ ಮೇಲೆ ಆಕ್ರಮಣ ಆದರೆ ಅದರ ಜೊತೆಗೆ ನಾವು ದಕ್ಷಿಣ ಕನ್ನಡದ ಭೂತಕೋಲಗಳನ್ನ, ದೇವಬಲಿಗಳನ್ನ, ಯಕ್ಷಗಾನವನ್ನ, ಇತ್ತೀಚೆಗೆ ಕೋಳಿಕಟ್ಟ ಮತ್ತು ಕಂಬಳ ನಿಲ್ಲಿಸಿದ್ದಾರೆ. ಅದು ತಪ್ಪು ಅಂತ ನನ್ನ ಭಾವನೆ. ಅದು ಕಂಬಳ, ಕೋಳಿಕಟ್ಟ ಅದು ನಮ್ಮ ಆಟೆ ಕಲೆಂಜನನ್ನ ನಾವು ಮರೆಯೋದಕ್ಕೆ ಆಗೋದಿಲ್ಲ. ದೀಪಾವಳಿಯ ಸಂದರ್ಭದಲ್ಲಿ ಅಲ್ಲದಿದ್ರು ಕೂಡ ಇಲ್ಲೂ ಕೂಡ
ನಮ್ಮ ಬಲಿಯೇಂದ್ರ ಎದ್ದು ಬರ್ತಾನೆ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ದಕ್ಷಿಣ ಕನ್ನಡದ ಪೆರ್ಮೆನಿ ಭೂತದ ಆರಾಧನೆಯನ್ನು ಪೂರ ಪೊರ್ಲುಡು ಪಣ್ಣಂಚಿನ ಇನ್ನಿತ ಕಾರ್ಯಕ್ರಮವನ್ನು ಉದೀಪನ ಮಾತಿನಂಚಿನ ಪ್ರೊಫೆಸರ್ ಡಾಕ್ಟರ್ ಕೆ ರಾಧಾಕೃಷ್ಣ ಮೇರಿಗೆ ಸೊಲ್ಮೆನಿ ಸಂದವಾದಗಳು.